ಬಳಿಕ ಸುದ್ದಿ ಮಧ್ಯಾಹ್ನಕ್ಕೆ ಮತ್ತೆ ಸ್ವಾಗತ. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹವಾಲ್ ಮದುವೆಗೆ ಕರಾವಳಿ ಕುವರಿ ಶಬರಿ ಗಾಣಿಗರ ಕಲಾಕೃತಿ ಗಿಫ್ಟ್ ಆಗಿ ಹೋಗಿದೆ. ರಾಜ್ಯದ ಅತಿ ವೇಗದ ಚಿತ್ರಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ತುಳುನಾಡಿನ ಕಲಾವಿದೆ ಶಬರಿ ಗಾಣಿಗ ರಚಿಸಿದ ಕಲಾಕೃತಿ ಇದೀಗ ಸೈನಾ ಮನೆ ಸೇರಿದೆ. ಸೈನಾ ನೆಹವಾಲ್ ಹಾಗೂ ಬ್ಯಾಡ್ಮಿಂಟನ್ ಆಟಗಾರ ಪಾರುಪಳ್ಳಿ ಕಶ್ಯಪ್ ಮದುವೆ ಇತ್ತೀಚೆಗೆ ನಡೆದಿದೆ. ಮದುವೆ ಸಮಾರಂಭಕ್ಕೆ ಮಂಗಳೂರಿನ ಬಿಗ್ ಎಫ್ಎಂ ಆರ್ಜೆ ವೆರೋಲ್ಗೆ ಆಹ್ವಾನವಿತ್ತು. ಮದುವೆ ಔತಣಕ್ಕೆ ತೆರಳುವ ಆರೋಲ್ ತಾನೊಂದು ವಿಶೇಷವಾದ ಉಡುಗೊರೆ ನೀಡಬೇಕು ಎನ್ನುವ ಆಲೋಚನೆ ಮಾಡಿಕೊಂಡು ಕಲಾವಿದೆ ಶಬರಿ ಅವರನ್ನ ಸಂಪರ್ಕಿಸಿದ್ರು. ಅತಿ ವೇಗದ ಚಿತ್ರಗಾರ್ತಿಯಾಗಿರುವ ಶಬರಿ ತಕ್ಷಣ ತಮ್ಮ ವಿಶೇಷ ನೈಪುಣ್ಯದ ಗ್ಲೋ ಆರ್ಟ್ ಮೂಲಕ ಸೈನಾ ಕಶ್ಯಪ್ ಅವರ ಕಪಲ್ ವೆಸ್ಟ್ ರಚಿಸಿ ನೀಡಿದ್ರು. ಮಂಗಳೂರು ಹುಡುಗಿ ರಚಿಸಿದಂತಹ ಕಲಾಕೃತಿ ಉಡುಗೊರೆಯಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕರ್ತಿ ಮನೆ ಸೇರಿದೆ.